ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಲು ಬಂಡೇರು ನಿರಂತರವಾದ ಕೆಲಸ ನಡತೊಂದುಂಡು. ಬ್ರಹ್ಮಕಲಶಗೂ ದಿನ ನಿಘಂಟು ಆತಂಡು ಆಂಡ ದಿನ ನಿಘಂಟು ಆತಂಡು ಆ ಆಮಂತ್ರಣ ಪತ್ರಿಕೆನೇ ಇನ್ನು ಬಿಡುಗಡೆ ಮನ್ಪುನಂಚಿನಂಚಿ ಲೇಸಿದ ಕಜ್ಜುಡು ನಮ್ಮ ಮಾತೆಲ್ಲ ಒಟ್ಟು ಸೇರಿದ ದಿನಕ್ಕೂ ಮಸ್ತ್ ಕಮ್ಮಿ ಇಪ್ಪುನು. ಆ ಆಮಂತ್ರಣ ಪತ್ರಿಕೆದ ಬಟವಾಡಿ ಮನ್ಪರಿಗೆ ದಿನಕ್ಕೂ ಮಸ್ತ್ ಕಮ್ಮಿ ಇಪ್ಪುನು. ಆ ಒಂದು ದಿನೊಟ್ಟು ನಮ್ಮ ಗ್ರಾಮದ ಮಾತಾ ಇಲ್ಲಡೆಗ್ಲ ಅಂಚನೆ ಪಕ್ಕದ ಗ್ರಾಮದಗ್ಲಿಗೆ ಬಿನ್ನೇರಿನಗ್ಲಿಗೆ ದೂರದಗ್ಲಿ ಎತ್ತವನಂಚಿನ ಒಂಜಿ ಶಕ್ತಿನ ಈ ಕ್ಷೇತ್ರದ ಸಾನ್ನಿಧ್ಯಲು ನಂಗೆ ಕೊರಡು ಪಂಪಿನ ಪ್ರಾರ್ಥನೆದೊಟ್ಟಿಗೆ ಈ ನಿಖಲ ಮಾತಿರಲ್ಲ ಅನುಮತಿ ದೊಟ್ಟಿಗೂ ಈ ಒಂಜಿ ಕಾರ್ಯಕ್ರಮನು ಸುರುಮಂತೊಂದುಲ್ಲ ಸೇಡ್ ದಿನ ಮಾತೆರಲ್ಲ ಕೂಡೋರು ಎದುಕೊಂದು ಈ ಒಂಜಿ ಕಾರ್ಯಕ್ರಮಡು ಮಲ್ಲ ಬಿನ್ನರಾದ ನಮ್ಮೊಟ್ಟಿಗೆಲ್ಲರು ಜಗದೀಶ್ ಶೆಟ್ಟಿ, ದೇವಿ ದಯಾಳ್ ಬಿಲ್ಡರ್ಸ್ ಮೆರುಳರು ಅಂಜನೆ ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದಿನ ಅಂಚಿನ ಮೂಜಿ ಸಮಿತಿದ ಮೂಜಿ ಗುರುಕಾರನಾಗಲು ಸುರುಕಾದ ವ್ಯವಸ್ಥಾಪನಾ ಸಮಿತಿದ ಗುರುಕಾರ ಕೃಷ್ಣ ಶೆಟ್ಟಿ ತಾಮರ್, ಜೀರ್ಣೋದ್ಧಾರ ಸಮಿತಿದ ಗುರುಕಾರಲು ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ, ಅಂಜನೆ ಬ್ರಹ್ಮಕಲಶೋತ್ಸವ ಸಮಿತಿದ ಗುರುಕಾರಲು ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು. ಅಂಜನೆ ಈ ಕೊಂಡಾಣ ಕ್ಷೇತ್ರದ ಗುರುಕಾರಲನ ಇಂಚಿನ ಬಾಬು ಶೆಟ್ಟಿ ಕೊಂಡಾಣ ಗೊತ್ತು ಮೇರ್ಲ ಉಳ್ಳೇರು, ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತರು ಪ್ರದೀಪ್ ಶೆಟ್ಟಿ ಅಡ್ಕ ಗೊತ್ತುಳ್ಳೇರು, ಅಂಜನೆ ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯಂತರು ಸುಜಿತ್ ಮಾಡೋರುಳ್ಳೇರು, ಅಂಜನೆ ಜೀರ್ಣೋದ್ಧಾರ ಸಮಿತಿದ ಒತ್ತು ಗುರುಕಾರ್ದಿ ವ್ಯವಸ್ಥಾಪನಾ ಸಮಿತಿದ ಸದಸ್ಯೆ ಶ್ರೀಮತಿ ದಿನಮಣಿ ರಾವ್ ಉಳ್ಳೇರು. ಮೇಘಲೆ ಮಾತೆರೆಲ್ಲ ಈ ಒಂಜಿ ಕಾರ್ಯಕ್ರಮಗೂ ಮೇಘಲ ಉಪಸ್ಥಿತಿ ಈ ಕಾರ್ಯಕ್ರಮ ನಡಪೆರಂಡು ಬೈದಿನಂಚಿನ ಮಾತೆರೆಲ್ಲ ಮೋಗ್ಗೇಡು ಎದ್ಕೊಂಡು ನೋಡುವುದು ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯಂತರು ಶ್ರೀ ಸುಜಿತ್ ಮಾಡೂರು ಬೇಡ ವಿನಂತಿ ಮಾಡ್ತಂದು. ಪಿಲಿ ಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ ಕೊಂಡಾನ ಇದರ ಜೀರ್ಣೋದ್ಧಾರ ಕಾರ್ಯವು ಬರದಿಂದ ಸಾಗ್ತಾ ಇದೆ. ಸುಮಾರು 90% ಕಾಮಗಾರಿಯು ಪೂರ್ಣಗೊಂಡಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಾದಂಥ CM ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಮ್ಮ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಇವರ ನೇತೃತ್ವದಲ್ಲಿ ರಚನೆಯಾದಂಥ ವ್ಯವಸ್ಥಾಪನಾ ಸಮಿತಿಯ ನಂತರ ಅನೇಕ ಜೀರ್ಣೋದ್ಧಾರ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಭರದಿಂದ ಸಾಗ್ತಾ ಇದೆ. ಅದರ ನಂತರ ನಮ್ಮ ಅದೇ ಕರ್ನಾಟಕ ಸರ್ಕಾರದ ವತಿಯಿಂದ ಅಧ್ಯಕ್ಷರಾಗಿ ನೇಮಕಾದಂಥ ರಾಮಣ್ಣ ಶೆಟ್ಟಿ ಇವರ ಕೆಲಸ ಕಾರ್ಯಗಳು ಕೂಡ ನಮ್ಮ ಭರದಿಂದ ಸಾಗ್ತಾ ಇದೆ. ನಮಗೆ ಜೀರ್ಣೋದ್ಧಾರದ ಸಮಯದಲ್ಲಿ ಗರಡಿಯಲ್ಲಿ ಸಿಕ್ಕಿದ ಅಂಚಿನಲ್ಲಿ ಸುಮಾರು 200 ವರ್ಷಗಳ ಹಿಂದಿನ ಕಾಲದಲ್ಲಿ ಜೀರ್ಣೋದ್ಧಾರದ ಮಾಹಿತಿ ಸಿಕ್ಕಿದೆ. ಇದೇ ನಮ್ಮ ಕ್ಷೇತ್ರ ತಂತ್ರಿಗಳಾದ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಮೇ 12ಕ್ಕೆ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ನಡೆಯಲಿರುವುದು. ಸುಮಾರು 200 ವರ್ಷಗಳಿಗಿಂತಲೂ ಮುಂಚೆ ನಡೆದಂಥ ಜೀರ್ಣೋದ್ಧಾರ ಕೆಲಸ ಮತ್ತು ಇನ್ನು ಮೇ 12ಕ್ಕೆ ನಡೆಯಲಿರುವಂಥ ಬ್ರಹ್ಮಕಲಶೋತ್ಸವ ನಮ್ಮ ಇಡೀ ಗ್ರಾಮಸ್ಥರಿರಲಿ, ವ್ಯವಸ್ಥಾಪನಾ ಸಮಿತಿ ಇರಲಿ, ಜೀರ್ಣೋದ್ಧಾರ ಸಮಿತಿ ಇರಲಿ, ನಮ್ಮ ಎಲ್ಲರಿಗೊಂದು ಪುಣ್ಯದ ಕೆಲಸ. ಆ ಬ್ರಹ್ಮಕಲಶೋತ್ಸವವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿ ನಮ್ಮ ಈ ದೈವದ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ನಮ್ಮ ಇದರ ಮೊದಲಿನ ಅಂಗವಾಗಿ ಇವತ್ತು ನಮ್ಮ ಮೇ 12ರಂದು ನಡೆಯಲಿರುವಂಥ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಬಂದಿರುವಂಥ ಜಗದೀಶ್ ಶೆಟ್ಟಿ ಉದ್ಯಮಿ, ದೇವಿ ದಯಾಳ್ ಬಿಲ್ಡರ್ಸ್ ಇವರಿಗೆ ಕ್ಷೇತ್ರದ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಈ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳು ಆಗಬೇಕಾದರೆ ಇದರಲ್ಲಿ ಪ್ರಧಾನವಾದ ಪಾತ್ರ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ತಾಮರ್ ದಿನದ 12 ಗಂಟೆ ಕೂಡ ಇಲ್ಲಿ ಕ್ಷೇತ್ರದಲ್ಲಿ ನಿಂತು ಎಲ್ಲ ರೀತಿಯಲ್ಲಿ ನಮ್ಮ ಇಷ್ಟೊಂದು ವ್ಯವಸ್ಥಿತವಾಗಿ ಮತ್ತು ನಮ್ಮ ಜಾತ್ರೆ ಸಮಯದಲ್ಲಿ ಆಗುವಂಥ ಅವ್ಯವಸ್ಥೆಗೆ ಸರಿಯಾದ ರೀತಿಯಲ್ಲಿ ಅಂಗನ ಇರಲಿ ಅಥವಾ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲಿ ವ್ಯವಸ್ಥಿತವಾಗಿ ಆಗಬೇಕು ಅಂತ ನಮ್ಮ ದಿನದ 12 ಗಂಟೆ ಕೂಡ ಈ ಕ್ಷೇತ್ರದಲ್ಲಿ ನಿಂತು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀರ್ಣೋದ್ಧಾರವನ್ನು ಮಾಡ್ತಾ ಇರುವಂಥ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ತಾಮರ್ ಇವರಿಗೆ ನಮ್ಮ ಕ್ಷೇತ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಜೀರ್ಣೋದ್ಧಾರಕ್ಕೆ ಹಿರಿಯರಾಗಿ ನಮ್ಮೊಟ್ಟಿಗೆ ಯುವಕರಂತೆ ಪ್ರತಿನಿತ್ಯ ನಮಗೆ ಮಾರ್ಗದರ್ಶನ ನೀಡುತ್ತಾ ಎಲ್ಲ ರೀತಿಯಲ್ಲಿ ನಮ್ಮನ್ನು ಎಬ್ಬಿಸುತ್ತಾ ಈ ಜೀರ್ಣೋದ್ಧಾರ ಕಾರ್ಯವನ್ನು ಇಷ್ಟು ವೇಗದಲ್ಲಿ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ಹಾಗೂ ಕೆಲಸ ಕಾರ್ಯಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಂಥ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ರಾಮಣ್ಣ ಶೆಟ್ಟಿ ಇವರಿಗೆ ನಮ್ಮ ಕ್ಷೇತ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಗುತ್ತಿನ ಮನೆತನದವರಾದಂಥ ಬಾಬು ಶೆಟ್ಟಿ ಕೊಂಡಾನ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕ್ಷೇತ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರತಿ ಇಂಚು ಲೆಕ್ಕವನ್ನು ಕರೆಕ್ಟಾಗಿ ಇಡ್ತಾ ನಮ್ಮ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಲೆಕ್ಕ ಪರಿಶೋಧಕರ ರೀತಿಯಲ್ಲಿ ನಮ್ಮ ಕೆಲಸ ಮಾಡ್ತಾ ಇರುವಂಥ ನಮ್ಮ ಪ್ರದೀಪ್ ಶೆಟ್ಟಿ ಅಡ್ಕಾಗುತ್ತು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ನಮಗೆ ಎಲ್ಲ ರೀತಿಗೆ ಮಾರ್ಗದರ್ಶನ ನೀಡ್ತಾ ಬಂದಿರುವಂಥ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ದಿನಮಣಿ ರಾವ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತುಂಬ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರೊಟ್ಟಿಗೆ ಒಡನಾಟ ಇಡ್ತಾ ಎಲ್ಲರನ್ನು ಒಟ್ಟುಗೂಡಿಸ್ತಾ ಯಶಸ್ವಿಯಾಗಿ ಬ್ರಹ್ಮ ಕೆಲಸ ಮಾಡಬೇಕಂತೇಳಿ ನಮ್ಮ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರನ್ನು ಎಲ್ಲರೂ ಸೇರಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಅದೇ ರೀತಿ ಅವರು ಯೋಚನೆಯಂತೆ ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದ್ದರಿಂದ ನಮ್ಮ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಬಂದಿರುವಂಥ ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರಿಗೂ ಕ್ಷೇತ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಹಾಗೆ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಅದೇ ರೀತಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಅದೇ ರೀತಿ ಸೇರಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಕ್ಷೇತ್ರ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವು ಪ್ರತಿ ಮನೆಗೆ ಜನರಿಗೆ ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯಾಗಿರುವಂಥ ನಮ್ಮ ಮಾಧ್ಯಮದ ಮಿತ್ರರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ಈ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಂತ ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನಾವು ನಮ್ಮ ಈ ಜೀರ್ಣೋದ್ಧಾರ ವ್ಯವಸ್ಥೆಯ ಕಡೆಯ ಕಾಲಘಟ್ಟದಲ್ಲಿದ್ದೇವೆ. ನಾವೇನು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕಿಂತ ಜಾಸ್ತಿ ವ್ಯವಸ್ಥೆಯಲ್ಲಿ ಈ ಕೆಲಸ ನಡೀತಾ ಉಂಟು. ಈ ಕ್ಷೇತ್ರದಲ್ಲಿ ನಾವು ಅನ್ನೋದು ಇಲ್ಲಿ ನೆಪ ಮಾತ್ರ. ನಾವು ಅಹಂ ಅನ್ನೋದು ಇಲ್ಲಿಲ್ಲ. ಇನ್ನು ಏನಿದ್ರೂ ದೈವದೇವರ ಆದೇಶದಂತೆ ನಾವು ಕೆಲಸ ಮಾಡುವ ಕೆಲಸಗಾರರು. ನಾನು ಶುರುವಿಗೆ ಹೇಳಿದ್ದೇನೆ, ಬಂದ ಕೂಡಲೇ ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡ ಕೂಡಲೇ ಯಾವುದೇ ಕಾರಣಕ್ಕೂ ನಾವು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕಿರುವಂಥವರು. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ನಮ್ಮದೇನಿಲ್ಲ. ಸಾಧಾರಣ ಒಂದು 10-15 ದಿನಗಳಿಂದ ಈ ಆಮಂತ್ರಣ ಪ್ರತಿಯ ಹಿಂದೆ ನಾನು ತುಂಬ ಕೆಲಸ ಮಾಡಿದ್ದೇನೆ. ಕೊನೆಯ ಘಟ್ಟಕ್ಕೆ ನಮಗೆ ನಮ್ಮ ಜಯಂತ್ ಸಂಕುಳಿಗೆ ಸಿಕ್ಕಿದ್ರು. ಅರ್ಥಪೂರ್ಣವಾಗಿ ಒಂದಷ್ಟು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಅವರ ಜ್ಞಾನದಿಂದ ತಿಳಿದು ಅವರು ಅದನ್ನು ಸರಿಪಡಿಸಿದ್ದಾರೆ. ಸೊ ಇವಾಗ ನಾವು ಈ ಆಮಂತ್ರಣ ಪ್ರತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ಆಮಂತ್ರಣ ಪ್ರತಿಯಲ್ಲಿ ನಾವೊಂದು ಇವತ್ತಿನ ಸಭಾವೇದಿಕೆಯ ಮರ್ಮ ಒಂದೇ, ಪ್ರಚಾರ. ನಮ್ಮ ಜವಾಬ್ದಾರಿ ಇಷ್ಟೇ, ವ್ಯವಸ್ಥಿತವಾಗಿ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಸುವಂಥದ್ದು. ವೈದಿಕತೆ ವ್ಯವಸ್ಥಿತವಾಗಿ ವ್ಯವಸ್ಥಾಪನಾ ಸಮಿತಿ ಇರಬಹುದು, ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಿತವಾಗಿ ಮಾಡ್ತದೆ. ಈಗ ನಮ್ಮ ತಂಡದ ಜವಾಬ್ದಾರಿ ಏನಂತ ಹೇಳಿದರೆ, ನಮ್ಮ ನಾಳ್ದು ನಡೆಯುವ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಮ್ಮ ದೈವದೇವರುಗಳ ಘನತೆಗೆ ಯಾವುದೇ ಒಂದು ನೂಲಿನಷ್ಟು ವ್ಯತ್ಯಾಸ ಬರದಾಗಿ ನಡೆದುಕೊಳ್ಳೋದು ನಮ್ಮ ಧರ್ಮ. ಇದು ಸ್ಪಷ್ಟ ಇರಲಿ ಎಲ್ಲರಲ್ಲಿ. ನಾವೇನಿದ್ರು ಇಲ್ಲಿ ದೇವರ ಕೆಲಸ ಮಾಡುವಂಥ ಕೆಲಸಗಾರ ಅಷ್ಟೇ, ನಾವು ಅದಕ್ಕಿಂತ ದೊಡ್ಡದು ಏನೂ ಅಲ್ಲ. ಸೊ ಆ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ತಿಳಿದು ಎಲ್ಲ ಜ್ಞಾನವನ್ನು ಇಟ್ಟುಕೊಂಡು ಒಂದಿಬ್ಬರ ಸಲಹೆಯನ್ನೆಲ್ಲ ಪಡೆದುಕೊಂಡು ನಾವು ಆಮಂತ್ರಣ ಪ್ರತಿ ಸಿದ್ಧತೆ ಮಾಡಿದ್ದೇವೆ. ಸೊ ಆ ದೃಷ್ಟಿಯಲ್ಲಿ ಇವತ್ತಿನಿಂದಲೇ ನೆನಪಿಟ್ಟುಕೊಳ್ಳಿ, ನಮಗಿರುವಂಥ 2 ವಾರಗಳು ನನ್ನ ಪ್ರಕಾರ ಖಾಲಿ 2 ವಾರಗಳು. ಬಟ್ ಕೊಂಡಾನ ಕ್ಷೇತ್ರದ ಬ್ರಹ್ಮಕಲಶ ಅಂತ ಹೇಳಿದರೆ ಅದೊಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ಜವಾಬ್ದಾರಿ ನಮಗೆ ದೊಡ್ಡದು ಉಂಟು. ಖಂಡಿತವಾಗಿ ಭಾರಿ ಉತ್ತಮವಾಗಿ ಕೆಲಸ ನಿರ್ವಹಿಸುವಂಥ ನಮ್ಮ ದೊಡ್ಡ ತಂಡನೇ ಇದೆ. ಅದು ನಾನು ಹೇಗೆ ತಿಳ್ಕೊಂಡೆ ಅಂತ ಹೇಳಿದರೆ, ಜಗ್ಗಣ್ಣ, ಇಲ್ಲಿ ಮ್ಯಾಕ್ಸಿಮಮ್ ಕೆಲಸ ಸೇವಾ ರೂಪದಲ್ಲಿ ನಡೆದಿದೆ, ಸಮಾಧಾನ ರೂಪದಲ್ಲಿ ನಡೆದಿದೆ. ಅದಕ್ಕಿಂತ ದೊಡ್ಡದಾದಂಥ ದೈವಶಕ್ತಿ, ದೇವರ ದಯೆ ಇನ್ನೊಂದಿಲ್ಲ. ನಾವು ಈ ಸಭಾವೇದಿಕೆಯಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ. ಏನಿದ್ರು ನನ್ನ ಮಾತಿಷ್ಟೇ. ಮತ್ತು ಬಾಕಿ ಯಾರಾದರೂ
ನಮ್ಮ ಅತಿಥಿಗಳು ಮಾತಾಡುವುದಿದ್ರೆ ಸ್ವಾಗತ, ಅದು ಕೂಡ 2 ನಿಮಿಷದಲ್ಲಿ ಮುಗಿಸುವಂಥ ರೀತಿ, ಹೆಚ್ಚಿಗೆ ಮಾತಾಡಲಿಕ್ಕಿಲ್ಲ. ಆಮಂತ್ರಣ ಪತ್ರವನ್ನು ನಾವು ಬಿಡುಗಡೆ ಮಾಡ್ತೇವೆ. ಸಾಧಾರಣ 10-11 ಸಮಿತಿಗಳಿದೆ. ಈ ಸಮಿತಿಗಳ ಒಟ್ಟಿಗೆ ನಾಳೆಯಿಂದ ನಾವು ಸಭೆ ಮಾಡ್ತೇವೆ. ಅವರವರ ಜವಾಬ್ದಾರಿಯನ್ನು ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳೋದು, ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಿಮ್ಮಿಂದ ನಾವು ತೆಗೆದುಕೊಳ್ಳುವ ವ್ಯವಸ್ಥೆ ಉಂಟು. ಇಲ್ಲಿ ಒಂದು ಕಡೆಯಿಂದ ಮಾತ್ರ ಅಲ್ಲ ನಾವು ಹೇಳೋದು, ನಿಮ್ಮ ಕಡೆ ಇದ್ದದ್ದನ್ನು ಕೂಡ ನಾವು ಅಳವಡಿಸ್ತೇವೆ. ಭಾರಿ ವ್ಯವಸ್ಥಿತವಾದಂತಹ 3 ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಒಂದು ದಿವಸ ಚೈತ್ರ ಕುಂದಾಪುರ ಬರ್ತಾರೆ, ಮರು ದಿವಸ ಶ್ರೀಕಾಂತ್ ಶೆಟ್ಟಿ ಬರ್ತಾರೆ, ಡಾಕ್ಟರ್ ಪ್ರಭಾಕರ್ ಭಟ್ ಬರ್ತಾರೆ. ಸೊ ತುಂಬ ಯೋಗ್ಯರನ್ನು, ಸಮಾಜದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಕೆಲಸವನ್ನು ಮಾಡಿದವರನ್ನು ನಮ್ಮ ಒಟ್ಟಿಗೆ ನಾವು ಸೇರಿಕೊಂಡಿದ್ದೇವೆ. ಮತ್ತು ಸಾಂಸ್ಕೃತಿಕವಾಗಿ ದೊಡ್ಡ ಹಾಡುಗಾರ ಜಗದೀಶ್ ಪುತ್ತೂರು ನಮ್ಮ ಭಾಗ್ಯಕ್ಕೆ ನಮಗೆ 11ನೇ ತಾರೀಕು ಸಿಕ್ಕಿದ್ದಾರೆ. 12ನೇ ತಾರೀಕಿಗೆ ವಿಠಲ್ ನಾಯ್ಕ್ ಬರ್ತಾರೆ. ಹಾಗೆ ಹರಿಕತೆ, ಇಂಥದ್ದು 10 ಹಲವು ಕಾರ್ಯಕ್ರಮಗಳನ್ನು ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಇನ್ನು ನಮ್ಮ ಕೆಲಸ ಏನು ಅಂತ ಹೇಳಿದರೆ, ಈ ಆಮಂತ್ರಣ ಪ್ರತಿ ಯಾವುದೇ ಕಾರಣಕ್ಕೂ ಮುಟ್ಟಿಲ್ಲ ಅನ್ನುವ ಮನೆ ಇರಬಾರ್ದು. ಇದು ನಮ್ಮ ಚಿಂತನೆ. ಯಾವುದೇ ಕಾರಣಕ್ಕೂ ಇಂಕ ಆಮಂತ್ರಣ ಆಯಿ ಇಂಕ ಗೊತ್ತಿತ್ತು ನಾ ಕೊರ್ತುಜೆ ಅನ್ನೋ ವಿಚಾರ ಬರಬಾರ್ದು. ಆಮಂತ್ರಣ ಪ್ರತಿ ಇದು ಬಿಡುಗಡೆ ನಾಳೆ ನಿಮಗೆ ಒಂದು ಸಾಫ್ಟ್ ಕಾಪಿ ಕೂಡ ನಾವು ಕಳಿಸ್ತೇವೆ. ಈಗ ನಾವು ಹಾರ್ಡ್ ಕಾಪಿಯನ್ನು ನಾವು ಬಿಡುಗಡೆ ಮಾಡ್ತೇವೆ. ಇದು ಹಾರ್ಡ್ ಕಾಪಿ ಎಲ್ಲ ಕಡೆ ಮುಟ್ಟಬೇಕು. ಸಪೋಸ್ ಈಗ ಹೊರಗಿನ ದೇಶದಲ್ಲಿ ಬೊಂಬಾಯಿ ದೂರದಲ್ಲಿದ್ದವರಿದ್ದರೆ ಇದನ್ನು ನಾವು ಸಾಫ್ಟ್ ಕಾಪಿ ಮೂಲಕ ಅವ್ರಿಗೆ ಕಳಿಸಿಕೊಡ್ಬೋದು. ಅದು PDF ಅಲ್ಲಿ ಉಂಟು, ವಾಟ್ಸಪ್ ಮಾಡ್ಬೋದು, ಮೇಲ್ ಮಾಡ್ಬೋದು. ಆ ದೃಷ್ಟಿಯಲ್ಲಿ ಮತ್ತು 4 ದಿನ ಕಾರ್ಯಕ್ರಮದ ನಮ್ಮ ಸಿದ್ಧತೆ ಭಾರೀ ವ್ಯವಸ್ಥಿತವಾಗಿ ನಡೆಯಬೇಕು ಅನ್ನೋದು ನಿಮ್ಮಲ್ಲಿ ವಿನಂತಿ. ಯಾಕಂತ ಹೇಳಿದರೆ ಏನು ವ್ಯವಸ್ಥೆ ಮಾಡಿದರೂ ನಮ್ಮ ಒಂದು ಸಂಖ್ಯೆಯ ಶಕ್ತಿ ಅಲ್ಲಿ ಇಲ್ಲದಿದ್ದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಹೆಚ್ಚಿನ ಮಟ್ಟದಲ್ಲಿ ತುಂಬ ನಾಜೂಕಾಗಿ ವ್ಯವಸ್ಥಿತವಾಗಿ ನಾವು ಇಲ್ಲಿಯವರೆಗೆ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ನಿಮ್ಮ ಎಲ್ಲರಲ್ಲಿ ವಿನಂತಿ. ಯಾಕಂತ ಹೇಳಿದರೆ ಇದು ನಮ್ಮದು ಅನ್ನೋ ಚಿಂತನೆಯಲ್ಲಿ ನಾವು ಕೆಲಸ ಮಾಡುವ ಅನ್ನೋ ವಿನಂತಿ ನಿಮ್ಮೊಟ್ಟಿಗೆ. ಮತ್ತು ಪಿರಿಚಾಮುಂಡಿ ಮಂಡದೇವ ವೈದ್ಯನಾಥ ಪರಿವಾರ ದೇವಗಳ ಪುನಃಪ್ರತಿಷ್ಠಾ ಬ್ರಹ್ಮಗುರು ಸಭಾ ಇದರ ಸಮಿತಿಯೊಟ್ಟಿಗೆ ಈ ಪುಣ್ಯ ಸ್ಥಳದಲ್ಲಿ ನಾವು ನಿಂತು ನಮ್ಮ ಶುಭ ಕಾರ್ಯವನ್ನು ನೆರವೇರಿಸುವ ಶುರು ಮಾಡಿದ್ದೇವೆ. ಅದಕ್ಕಾಗಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಅದಕ್ಕಾಗಿ ಪಿರಿಚಾಮುಂಡಿ ದೇವಗಳಿಗೆ ಅಡ್ಡ ಬೀಳುತ್ತಾ ಸೋಮೇಶ್ವರ ಸೋಮನಾಥೇಶ್ವರರಿಗೆ ಕೈ ಮುಗಿಯುತ್ತಾ ದೇವ ಶಂಕರ ಪಾರ್ವತಿಯನ್ನು ಸ್ತುತಿಸುತ್ತಾ ನಾನು 1-2 ಮಾತು ಹೇಳಲು ಇಚ್ಛಿಸ್ತೇನೆ. ಯಾಕಂದರೆ ಇದು ಸಮಯದ ಅಭಾವ ಕೂಡ ಎಲ್ಲರಿಗಿದೆ ಮತ್ತು ಅಷ್ಟು ವಿಶೇಷವನ್ನು ತಿಳಿಸುವ ಮಾತು ಕೂಡ ಇದೆ. ಅದರಿಂದಾಗಿ ನಾವು ಈ ಒಂದಷ್ಟು ಘನ ಕಾರ್ಯಕ್ಕೆ ನಾವು ನಿಮ್ಮೆಲ್ಲರ ಧೈರ್ಯ, ನಿಮ್ಮೆಲ್ಲರ ಆಧಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮಿಂದ ನಾವು ಆರಿಸಲ್ಪಟ್ಟು ಇಂಥ ಪುಣ್ಯ ಕಾರ್ಯಕ್ಕೆ ನಾವು ಕೈಕೊಟ್ಟು ಜೋಡಿಸಿದ್ದೇವೆ, ಸುಲಭವಾಗಿ ಶುರು ಮಾಡಿದ್ದೇವೆ. ಅದು ನಾವು ಎಣಿಸಿದ್ದಕ್ಕಿಂತ ನಿಮ್ಮೆಲ್ಲ ಸಹಕಾರದಿಂದ ತುಂಬ ಉತ್ತಮ ರೀತಿಯಲ್ಲಿ ಮುಂದುವರೆದಿದೆ. ಇನ್ನು ಕೂಡ ಬಾಕಿದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಇದಕ್ಕಿಂತ ಹೆಚ್ಚು ಸಿಕ್ಕಿ ಇದಕ್ಕಿಂತಲೂ ವಿಶೇಷವಾಗಿ ಕೆಲಸ ಮುಂದುವರೆದು ಎಲ್ಲ ಶುಭ ಕಾರ್ಯವನ್ನು ಕೂಡ ಬೇಕಾದ ರೀತಿಯಲ್ಲಿ ದೇವಗಳಿಗೆ ಇಷ್ಟವಾಗುವ ರೀತಿಯಲ್ಲಿ ಮತ್ತು 10 ಜನರಿಗೆ ಸಂತೋಷವಾಗುವ ರೀತಿಯಲ್ಲಿ, 10 ಇದ್ದಲ್ಲಿ ಮುತ್ತು ಬಂತ ಎಲ್ಲರಿಗೂ ಸಂತೋಷವಾಗುವ ರೀತಿಯಲ್ಲಿ ನೀವೆಲ್ಲರೂ ಇಷ್ಟರಿಗೆ ಸಹಕರಿತ ರೀತಿಯಲ್ಲಿ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚು ರೀತಿ ಸಹಕಾರ ಪ್ರೀತಿ ಕೊಟ್ಟು ರಾತ್ರಿ ಹೋಗುವ ಸಮಾಧಾನದಲ್ಲಿ ಅದೇ ರೀತಿ ಶ್ರಮಿಸಿ ಇನ್ನೂ ಕೂಡ ಈ ಕಾರ್ಯವನ್ನು ಉತ್ತಮವಾಗಿ ನೆರವೇರಾಗಲಿ. ಇಷ್ಟೆಲ್ಲ ಜನರು ಮಾಡಿದಂಥ ಕಷ್ಟಕ್ಕೆ ಮತ್ತು ಅವರ ಧೈರ್ಯಕ್ಕೆ, ಅವರ ಸಾಹಸಕ್ಕೆ ನೀವು ಸಹಕರಿಸಿ ಇಂಥ ಒಂದು
ಕೆಲಸವನ್ನು ಮಾಡಿದ್ದಕ್ಕೆ ನಾವು ಮಾತ್ರ ಕಾರಣವಲ್ಲ, ನಾವು ಯಾರೂ ಅಲ್ಲ, ಅವರಿಂದಲೇ ಬಾರಿಸಿದ ಹೊರತು ನಾವೀಗ ಹೇಳಲಿಕ್ಕೂ ಅದು ಹೆಸರು ಕರೀಲಿಕ್ಕೂ ನಮಗೆ ಧೈರ್ಯ ಬರೋದಿಲ್ಲ. ಇಷ್ಟು ಮುಂದೆ ನಾವು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದ್ರಿಂದ ಅದೆಲ್ಲ ನಿಮ್ಮ ಆಧಾರ, ನಿಮ್ಮ ಧೈರ್ಯ, ನಿಮ್ಮ ಪ್ರೋತ್ಸಾಹ ನಮಗೆ ಕಾರಣ. ಅದರಿಂದ ಇನ್ನು ಮುಂದಕ್ಕೆ ಇದೇ ರೀತಿ ಕೊಟ್ಟು ಇನ್ನು ಮುಂದಕ್ಕೆ ಆದಷ್ಟು ಒಳ್ಳೆ ರೀತಿಯನ್ನು ಇದು ಮುಂದುವರಿಸುವರೆ ಅಥವಾ ಮುಗಿಸುವರೆ ಎಲ್ಲ ಸಹಕಾರ ಕೊಡಿ ಅಂತ ವಿನಂತಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಇಂಥ ಕಾರ್ಯಗಳು ಇನ್ನೂ ಕೂಡ ಎಲ್ಲ ಕಡೆ ನಡೀತಾ ಇರಲಿ. ಎಲ್ಲ ಜನರಿಗೂ ನಮ್ಮ ಊರಿನವರಿಗೂ ಕೂಡ ಆದಷ್ಟು ದೇವರ ಕೃಪೆ ಸಿಗಲಿ. ಏನಾಗೋದು ರೋಗ ರುಜಿನಗಳು ಬರುವುದು, ಅಡೆತಡೆ ಬರುವುದು, ನಮ್ಮ ವೈಷಮ್ಯ ಬರುವುದನ್ನು ನಿಲ್ಲಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇಂಥ ಶುಭ ಕಾರ್ಯಕ್ಕೆ ಶುಭ ಕೋರುತ್ತಾ ನನ್ನ ಒಂದು ಮಾತನ್ನು ಸಾಧಾರಣ 70% ಜಾಸ್ತಿ ಕೆಲಸವು ಮುಗಿದಿದೆ. ಎಲ್ಲರಲ್ಲಿ ವಿನಂತಿ, ಸಂಪನ್ಮೂಲದ ಕೊರತೆ ಉಂಟು. ಎಲ್ಲರಲ್ಲಿ ಕೂಡ ತಮ್ಮ ಪಾಲಿಂದ ಯಾರಿಗೂ ಒತ್ತಡ ಇಲ್ಲ. ತಮ್ಮ ಪಾಲಿನಿಂದ ಏನಾದರೂ ಶಕ್ತಿ ಮೀರಿ ದೇವರ ಕೆಲಸಕ್ಕೆ ಸಹಕರಿಸಿದರೆ ಸ್ವಾಗತ. ಇಲ್ಲಿ ವ್ಯವಸ್ಥೆ ನಾವು ಊಹಿಸಿದ್ದಕ್ಕಿಂತ ಜಾಸ್ತಿ ಮಾಡಲಿಕ್ಕಾಗಿ ಬಂತು. ಸೊ ಏನಿದ್ರೂ ದೈವ ಪ್ರೇರಣೆ, ಇದು ಸ್ವ ಇಚ್ಛೆ ಅಲ್ಲ, ದೇವರ ಆದೇಶ ಆಶೀರ್ವಾದ ರೀತಿಯಲ್ಲಿ ನಡೀತಾ ಉಂಟು. ಯಾರಾದರೂ ದುಡ್ಡಿನ ವ್ಯವಸ್ಥೆಯಲ್ಲಿ ಸಹಕರಿಸಲಿಕ್ಕಿದ್ದವರು ಖಂಡಿತವಾಗಿ ಅತಿ ಶೀಘ್ರವಾಗಿ ಕೊನೆಯ ದಿನಕ್ಕೆ ಕಾಯದೆ ತಮ್ಮ ಸಹಕಾರ ನೀಡಬೇಕು ಅನ್ನೋದು ವಿನಂತಿ. ಸಭೆಯ ಕೊನೆಯ ಘಟ್ಟಕ್ಕೆ ಧನ್ಯವಾದ ಸಮರ್ಪಣೆ. ಜಯಂತ. ಕೊಂಡಾಣ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಬಿಡುಗಡೆ ಲೇಸಿ ನಡತ್ತಂಡು. ನನ್ನ ಈ ಆಮಂತ್ರಣ ಪತ್ರಿಕೆನ ನಮ್ಮ ಗ್ರಾಮದ ಪ್ರತಿಯೊಂಜಿ ಇಲ್ಲಡೆ ಎತ್ತವನಂಚಿನ ಒಂಜಿ ಜವಾಬ್ದಾರಿ ನಮ್ಮ ಇನ್ನು ಏರ್ಪುರ ಸೇರಿದ ನಮ್ಮ ಮಾತೇನಲ್ಲ ಐತೊಟ್ಟಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿ ಬೇತೆ ಉಪಸಮಿತಿಲೇನು ರಚನೆ ಮಾಡ್ತದ. ಆ ಮಾತಾ ಉಪಸಮಿತಿದ ಸದಸ್ಯರ ಸಂಚಾಲಕರ ಬಗ್ಗೆ ಸದಸ್ಯರನ್ನ ಜವಾಬ್ದಾರಿ ಅದಪ್ಪುಂಡು ಅಕ್ಲ ಪರಿಸರಗೆ ಆಮಂತ್ರಣ ಪತ್ರಿಕೆ ನತ್ತವನಂಚಿನ ಮುಲ್ಪ ಕೊಡೊಂಜಿ ವಿಶೇಷವಾಯಿನಂಚಿನ ವಿನಂತಿದಾದ ಪಂಡು ನನ್ನ ಮೂಲು ಕರಿನ ಜನವರಿ 22 ನಿರಂತರವಾದ ಬೆಲೆ ನಡತೊಂದುಂಡು. ಬಯ್ಯದ ಬರ್ತೋಡು ಊರದ ಸಂಘ ಬೇತೆ ಸಂಘ ಸಂಸ್ಥೆದಾಗಲು ಶ್ರಮದಾನ ಮಂತೊಂದು ಉಳ್ಳೇರಿ. ನಮ್ಮ ಇತ್ತ ಬತ್ತಿನಾಗ್ಲು ನಮ್ಮ ಊರ್ದ ಇದಮಟ್ಟ ಇಡಗೆ ಶ್ರಮದಾನಗೊಂದು ಬರಂದ ಏರಾಂಡೆಲ್ಲ ಬಾಕಿ ತಿರುದಂಡ ಅಂಚಿನ ಸಂಸ್ಥೆದಾಗ್ಲಿಗೆ ನಮ್ಮ ಒಂಚೂರು ಪ್ರೇರೇಪಣೆ ಕೊಡ್ದು ನನ್ನ ತುಂಬದಲ್ಲೇ ದಿನಕ್ಲೆಡೆ ನಡಪೆರೆತ್ತಿನಂಚಿನ ಈ ಕೆಲಸಲೇಡು ಸಮಾಧಾನದ ಮೂಲಕ ಈ ದೈವಲನ ಒಂಜಿ ಸೇವೆಯನ್ನು ಮನ್ಪುಣಂಚಿನ ಯೋಗ ನಮ್ಮ ಊರ್ದ ಮಾತಾ ಸಂಘ ಸಂಸ್ಥೆಗಳಿಗೆ ತಿಕ್ಕೊಂಡು ಅಂಚಿನ ಒಂಜಿ ಪ್ರಯತ್ನ ನಮ್ಮ ಮೂಲಿತನಗಳು ಮಾತೆಲ್ಲ ಸೇರಿದ ಮನ್ಪುಣಗ ಪಂಪಿನ ವಿನಂತಿ ತೊಟ್ಟಿಗೆ ಇನಿ ಈ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಲೇಸಿಗ ಮಲ್ಲ ಭಿನ್ನರಾದ ನಮ್ಮೊಟ್ಟಿಗೆ ಬೈದಿನಾರು ಶ್ರೀ ಜಗದೀಶ್ ಶೆಟ್ರು ದೀನ್ ದಯಾಳ್ ಕನ್ಸ್ಟ್ರಕ್ಷನ್ದ ಮಾಲಕೆರೆ ಅರೆಗೆ ವಿಶೇಷವಾದ ದೇವರ ಸತ್ಯರ ಪ್ರಾರ್ಥನೆ ಮಂತೊಂದು ಮೂಲ ಸೇರಿದ ಮಾತಿರನಲ್ಲ ಪರವಾದ ಅರೆಗೆ ವಿಶೇಷವಾದ ಅಂಚಿನ ಕೃತಜ್ಞತೆಯನ್ನು ಧನ್ಯವಾದ ಸೋಲ್ಮೇಲನ ಸಂದಾಯಿತ ಮಂತೊಂದಲ್ಲ. ಅದೇ ರೀತಿ ಸಭೆಟ್ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ತಾಮರುಳ್ಳೇರು ಅರೆಗ್ಲ ಸೋಲ್ಮೇಲನ ಸಂದಾಯಿತ ಮಂತೊಂದಲ್ಲ. ಕ್ಷೇತ್ರದ ಗುರಿಕಾರೆ ಬಾಬು ಶೆಟ್ಟಿ ಕೊಂಡಾಣಗುತ್ತು ಉಳ್ಳೇರು ಅರೆಗ್ಲ ಸೋಲ್ಮೇಲನ ಸಂದಾಯಿತ ಮಂತೊಂದಲ್ಲ. ಜೀರ್ಣೋದ್ಧಾರ ಸಮಿತಿದ ಗುರುಕಾರರು ರಾಮಣ್ಣ ಶೆಟ್ಟಿಗ್ಲ ಸೋಲ್ಮೇಲನ ಸಂದಾಯಿತ ಮಂತೊಂದಲ್ಲ. ಬ್ರಹ್ಮಕಲಶೋತ್ಸವ ಸಮಿತಿದ ಗುರುಕಾರರು ಶ್ರೀ ಜಿತೇಂದ್ರ ಶೆಟ್ಟಿ ಪಿಲ್ಕೂರು ಮೆರಗ್ಲ ಸೊಲ್ಮೇಲನ ಸಂದಾಯಿತ ಮಂತೊಂದು. ಜೀರ್ಣೋದ್ಧಾರ ಸಮಿತಿದ ಒತ್ತು ಗುರುಕಾರ್ದಿ ಶ್ರೀಮತಿ ದಿನಮತಿ ರಾವುಲ್ಲರ ಅರೆಗ್ಲ ಸೊಲ್ಮೇಲನ ಸಂದಾಯಿತ ಮಂತೊಂದಲ್ಲ. ಅಂಚನೆ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತರು ಶ್ರೀ ಪ್ರದೀಪ್ ಚಂದ್ರ ಶೆಟ್ಟಿ ಅಡ್ಕಗುತ್ತು. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯಂತರು ಸುಜಿತ್ ಮಾಡೋರು ಮೆರಗ್ಲ ಸೊಲ್ಮೇಲನ ಸಂದಾಯಿತ ಮಂತೊಂದು. ಈ ಒಂಜಿ ಲೇಸ್ಡ್ ಇತ್ತಿನಂಚಿನ ವ್ಯವಸ್ಥಾಪನಾ ಸಮಿತಿದ ಮಾತ ಸದಸ್ಯರನಗಳು, ಜೀರ್ಣೋದ್ಧಾರ ಸಮಿತಿದ ಮಾತ ಪದುಕೇರ ಬಗ್ಗೆ ಸದಸ್ಯರನಗಳು, ಬ್ರಹ್ಮಕಲಶೋತ್ಸವ ಸಮಿತಿದ ಮಾತ ಪದುಕೇರನಗಳ ಬಗ್ಗೆ ಸದಸ್ಯರನಗಳು ಅಂಚನೆ ಗ್ರಾಮಸ್ಥರು ಪೂರ ಸೇರಿದರೆ ನಿಕ್ಲೆಗೆ ಮಾತಿರಗಳ ಸೊಲ್ಮೇಲನ ಸಂದಾಯಿತ ಮಂತೊಂದುಲ್ಲ. ವಿಶೇಷವಾದ ಇನ್ನಿತ ಈ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಮಾಧ್ಯಮ ಮಿತ್ರರು ಬರ್ತದೆ ಸಹಕಾರ ಮಾಡ್ತಿದ್ದಾರೆ. ನಿಕ್ಲೆಗ್ಲ ವಿಶೇಷವಾಯಿನಂಚಿನ ಸೋಲ್ಮೇಲನ ಸಂದಾಯಿತ ಮಂತೊಂದು ಈ ಒಂಜಿ ಕಾರ್ಯಕ್ರಮವನ್ನು ಮುಗಿಪೆರೆಗೆ ನಿಕ್ಲ ಮಾತೇನಲ್ಲ ಅನುಮತಿಗೇನೊಂದಿಲ್ಲ.